ಕ್ಷೇತ್ರ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕ್ಷೇತ್ರ ಪಾಲಕನಂತಿದ್ದ ಮೊಸಳೆ ಭಬಿಯ ತನ್ನ ದೀರ್ಘ ಬದುಕಿಗೆ ವಿದಾಯ ಹೇಳಿದೆ. ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಈ ಮೊಸಳೆ ಪ್ರಮುಖ ಆಕರ್ಷಣೆಯಾಗಿತ್ತು. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕೆರೆಯಲ್ಲಿ ವಾಸವಾಗಿದ್ದ ಭಬಿಯ ದೇವರ ಮೊಸಳೆ ಎಂದೇ ಪ್ರಸಿದ್ಧಿಯನ್ನ ಪಡೆದಿತ್ತು. ಜಗತ್ತಿನ ಎಲ್ಲಾ ಮೊಸಳೆಗಳು ಆಕ್ರಮಣಕಾರಿಯಾಗಿ ಅತ್ಯಂತ ಕ್ರೂರಿಯಾಗಿರುವಾಗ ಇಲ್ಲೊಂದು ಮೊಸಳೆ ಅಚ್ಚರಿ ಎಂಬಂತೆ ದೇವರ ನೈವೇದ್ಯವನ್ನ ತಿಂದು ಸಸ್ಯಾಹಾರಿಯಾಗಿ ಬದುಕಿತ್ತು. ಇದು ದೇವರ ಕಾರಣಿಕ ಅಲ್ಲದೆ ಮತ್ತಿನ್ನೇನು ಅನ್ನುವಂಥದ್ದು ಆಸ್ತಿಕರು ಕೇಳುವಂತಹ ಮಾತು. ಬಬಿಯಾಳ ಈ ದಿವ್ಯ ವೃತವನ್ನ ನೋಡಿ ನನ್ನಲ್ಲಿಗೆ ಬಾ ಅಂತ ಸಾಕ್ಷಾತ್ ದೇವರೇ ತನ್ನ ಪಾದದ ಅಡಿಗೆ ಕರೆದುಕೊಂಡಿದ್ದಾನೆ ಅನ್ನುವುದು ಕೋಟ್ಯಾಂತರ ಆಸ್ತಿಕರ ಭಾವನೆ. ಇದು ಈ ಹೊತ್ತಿನ ವಿಶೇಷ ಬಬಿಯ ದೈವೈಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಕಳೆದ 75 ವರ್ಷಗಳಿಂದ ವಾಸವಾಗಿದ್ದ ಬಬಿಯ ಭಾನುವಾರ ರಾತ್ರಿ ಇಹಲೋಕ ತ್ಯಜಿಸಿದೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಆ ಕೆರೆಯಲ್ಲಿ ಇದ್ದ ಬಬಿಯ ಆ ಕೆರೆಗೆ ಹೇಗೆ ಬಂದಿತ್ತು ಎಂಬ ಬಗ್ಗೆ ಯಾರಿಗೂ ಕೂಡ ಈವರೆಗೂ ತಿಳಿದಿಲ್ಲ. ಹಲವಾರು ವರ್ಷಗಳಿಂದ ದೇವಸ್ಥಾನದ ಕೆರೆಯಲ್ಲಿ ಇರ್ತಾ ಇದ್ದಂತಹ ಬಬಿಯಾಗೆ ಪ್ರತಿನಿತ್ಯದ ಪೂಜೆಯ ಬಳಿಕ ನೈವೇದ್ಯ ಅರ್ಪಿಸುವುದು ಇಲ್ಲಿನ ಸಂಪ್ರದಾಯ. ಕೆಲ ವರ್ಷದ ಹಿಂದೆ ಕೆರೆಯಿಂದ ಹೊರಬಂದಂತಹ ಬಬಿಯ ದೇವಾಲಯದ ಬಳಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿತ್ತು ಈ ಮೊಸಳೆ. ಸೃಷ್ಟಿಯ ವಿಸ್ಮಯ, ವಿಜ್ಞಾನದ ಅಚ್ಚರಿ, ದೇವರ ಮೊಸಳೆ ಈ ಬಬಿಯ. ಅನಂತ ಪದ್ಮನಾಭ ದೇವಸ್ಥಾನದ ದೇವರ ಮೊಸಳೆ ಬಬಿಯ ಇನ್ನಿಲ್ಲ. ಕರ್ನಾಟಕ ಮತ್ತು ಕೇರಳದ ಗಡಿಯಲ್ಲಿರುವ ಕಾಸರಗೋಡಿನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡೆದಿರುವ ಹಿಂದೂ ದೇವಾಲಯವಾಗಿದೆ. ಇಲ್ಲಿಗೆ ಬರುವ ಭಕ್ತರು ಅನಂತ ಪದ್ಮನಾಭನ ದರ್ಶನದ ಜೊತೆಗೆ ಆ ದೇವಸ್ಥಾನದ ಸುತ್ತಲೂ ಕೊಳದಲ್ಲಿದ್ದ ಬಬಿಯ ಮೊಸಳೆಯನ್ನ ನೋಡದೆ ವಾಪಸ್ ಬರುವುದೇ ಇಲ್ಲ. ಆ ದೇವಸ್ಥಾನದ ಆಕರ್ಷಣೆಯ ಕೇಂದ್ರವಾಗಿದ್ದ ಹಲವು ಭಕ್ತರಿಂದ ದೇವರ ಪ್ರತಿರೂಪವೆಂದೇ ಕರೆಯಲ್ಪಡುತ್ತಿದ್ದ ಬಬಿಯ ಮೊಸಳೆ ಭಾನುವಾರ ರಾತ್ರಿ ಕೊನೆಯುಸಿರೆಳೆದಿದೆ. ಅನಂತ ಪದ್ಮನಾಭ ದೇವಸ್ಥಾನದ ಸುತ್ತಲೂ ನೀರು ಆವರಿಸಿದೆ. ಆ ಕೆರೆಯಲ್ಲಿ ಕಳೆದ 75 ವರ್ಷಗಳಿಂದ ವಾಸವಾಗಿದ್ದ ಬಬಿಯ ಮೊಸಳೆ ಭಾನುವಾರ ರಾತ್ರಿ ಇಹಲೋಕ ತ್ಯಜಿಸಿದೆ. ಬ್ರಿಟಿಷರ ಕಾಲದಿಂದಲೂ ಆ ಕೆರೆಯಲ್ಲಿಯೇ ಇದ್ದ ಬಬಿಯ ಆ ಕೆರೆಗೆ ಹೇಗೆ ಬಂದಿತ್ತು ಎಂಬ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆ ಮೊಸಳೆಯನ್ನ ದೇವರ ಮೊಸಳೆ ಎಂದೇ ಕರೆಯಲಾಗುತ್ತಿತ್ತು. ಅಂದ ಹಾಗೆ ಮೊಸಳೆಗಳೆಲ್ಲವೂ ಮಾಂಸಾಹಾರಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಈ ಬಬಿಯ ಮಾತ್ರ ಶುದ್ಧ ಸಸ್ಯಾಹಾರಿ ಮೊಸಳೆಯಾಗಿತ್ತು ಎಂಬುದು ಇನ್ನೊಂದು ವಿಶೇಷ. ದೇವಸ್ಥಾನದ ಸುತ್ತಲೂ ಇರುವ ಕೆರೆಯಲ್ಲಿ ಸಾಕಷ್ಟು ಮೀನುಗಳಿದ್ದರೂ ಬಬಿಯ ಆ ಮೀನುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ದಿನಕ್ಕೆ 2 ಹೊತ್ತು ನೀಡುತ್ತಿದ್ದ ಪ್ರಸಾದವೇ ಬಬಿಯ ಮೊಸಳೆಯ ಆಹಾರವಾಗಿತ್ತು. ದೇವಸ್ಥಾನದ ಅರ್ಚಕರು ಹೊರಗೆ ಬಂದು ಬಬಿಯ ಎಂದು ಕರೆದರೆ ಕೆರೆಯಿಂದ ಹೊರಗೆ ಬಂದು ಬಾಯಿ ತೆರೆಯುತ್ತಿದ್ದ ಆ ಮೊಸಳೆ ಅವರು ಕೊಟ್ಟ ಅನ್ನದ ನೈವೇದ್ಯವನ್ನ ತಿಂದು ಹೋಗುತ್ತಿತ್ತು. ಆ ಅರ್ಚಕರ ಜೊತೆ ಬಬಿಯಾಗೆ ಬಹಳ ಅನ್ಯೋನ್ಯವಾದ ಸಂಬಂಧ ಕೂಡ ಇತ್ತು. ಮೊಸಳೆಯನ್ನೇ ನೋಡಲೆಂದು ದೇಶ ವಿದೇಶಗಳಿಂದ ಬರುತ್ತಿದ್ದ ಭಕ್ತರು. ದೇವಾಲಯವನ್ನ ಕಾವಲು ಕಾಯುತ್ತಿದ್ದ ಬಬಿಯ.
ಈ ಅಪರೂಪದ ಮೊಸಳೆಯನ್ನ ನೋಡಲೆಂದೇ ಹಲವು ಊರುಗಳಿಂದ ಜನರು ಆಗಮಿಸುತ್ತಿದ್ರು. 1940ರ ಸುಮಾರಿಗೆ ಈ ಬಬ್ಬಿಯ ಅನಂತ ಪದ್ಮನಾಭ ದೇವಸ್ಥಾನದ ಕೊಳದಲ್ಲಿ ಮೊದಲು ಪ್ರತ್ಯಕ್ಷವಾಯಿತು ಎನ್ನಲಾಗುತ್ತದೆ. ಈ ಮೊಸಳೆ ಆ ದೇವಾಲಯವನ್ನ ಕಾಪಾಡುತ್ತಿತ್ತು ಎಂಬ ನಂಬಿಕೆಯೂ ಇದೆ. ಆ ಮೊಸಳೆಗೆ ದೇವಸ್ಥಾನದಲ್ಲಿ ನೀಡುವ ಅನ್ನದ ನೈವೇದ್ಯವೆಂದರೆ ಬಹಳ ಇಷ್ಟ. ಬೇರೆ ಭಕ್ತರು ಬಬ್ಬಿಯಾ ಎಂದು ಎಷ್ಟೇ ಬಾರಿ ಕರೆದ್ರೂ ಕೂಡ ಆಕೆ ಹೊರಗೆ ಬರುತ್ತಿರಲಿಲ್ಲ. ಆದರೆ ಅರ್ಚಕರು ಕರೆದ ಶಬ್ದ ಕೇಳಿದ ಕೂಡಲೇ ಕೆರೆಯಿಂದ ಹೊರಗೆ ಬಂದು ನೈವೇದ್ಯವನ್ನ ಸ್ವೀಕರಿಸುತ್ತಿತ್ತು. ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿಯ ಮೂಲಸ್ಥಾನ. ಕೇರಳದ ಏಕೈಕ ಸರೋವರ ದೇವಾಲಯವಿದು. ಕೇರಳದ ಕಾಸರಗೋಡು ಜಿಲ್ಲೆಯ ಅನಂತಪುರ ಎಂಬ ಗ್ರಾಮದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡುವವರಿಗೆ ಮೊಸಳೆ ಪ್ರಮುಖವಾದ ಆಕರ್ಷಣೆಯಾಗಿತ್ತು. ಶ್ರೀ ಅನಂತಪುರ ದೇವಸ್ಥಾನವು ಅನಂತಪುರ ಗ್ರಾಮದ ಕೆರೆಯ ಮಧ್ಯದಲ್ಲಿದೆ. ಇದು ಕೇರಳದ ಏಕೈಕ ಸರೋವರ ದೇವಾಲಯವಾಗಿದ್ದು ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿಯ ಮೂಲಸ್ಥಾನ ಎಂದು ನಂಬಲಾಗಿದೆ. ಇದು ಅನಂತ ಪದ್ಮನಾಭ ನೆಲೆಸಿದ ಮೂಲ ಸ್ಥಳ ಎಂದು ಪುರಾಣಗಳು ಕೂಡ ಹೇಳುತ್ತವೆ. ದೇವಾಲಯವನ್ನ ರಕ್ಷಿಸಲು ದೇವರು ನೇಮಿಸಿದ ರಕ್ಷಕ ಈ ಬಬ್ಬಿಯಾ ಎಂಬ ಮೊಸಳೆ ಎಂದು ಭಕ್ತರು ನಂಬುತ್ತಾರೆ. ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ ದೇವರ ಮೊಸಳೆ. ದೇವರ ಮೊಸಳೆ ಇರುವ ಏಕೈಕ ದೇಗುಲವಿದು. ದೇವರ ಪ್ರಸಾದವನ್ನೇ ತಿಂದು 70ಕ್ಕೂ ಹೆಚ್ಚು ವರ್ಷಗಳ ಕಾಲ ಆ ಕೊಳದಲ್ಲಿ ಬದುಕಿದ ಬಬ್ಬಿಯಾ ವೈದ್ಯ ಲೋಕಕ್ಕೂ ಕೂಡ ಅಚ್ಚರಿ ಮೂಡಿಸಿದೆ. ದೇವರ ಮೊಸಳೆ ಇರುವ ಏಕೈಕ ದೇಗುಲವಿದು. ಸುಮಾರು 75 ವರ್ಷಗಳಿಂದ ಈ ಅನಂತ ಪದ್ಮನಾಭ ದೇವಸ್ಥಾನದ ಕೆರೆಯಲ್ಲಿರುವ ಬಬ್ಬಿಯಾಗೆ ಎಷ್ಟು ವರ್ಷವಾಗಿತ್ತು ಎಂಬ ಬಗ್ಗೆ ಯಾರಿಗೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ಆಕೆಗೆ 80 ವರ್ಷದ ಆಸುಪಾಸಾಗಿತ್ತು ಎಂದು ದೇವಸ್ಥಾನದ ಸಿಬ್ಬಂದಿ ಹೇಳುತ್ತಿದ್ದಾರೆ. ಕೇರಳದ ಕಾಸರಗೋಡು ಜಿಲ್ಲೆಯ ಅನಂತಪುರದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದ ದೇವರ ಮೊಸಳೆ ಭಾನುವಾರ ರಾತ್ರಿ ಅನಂತನ ಸಾನ್ನಿಧ್ಯವನ್ನ ಸೇರಿದೆ. ದೇವರ ಮೊಸಳೆ ಹೊಂದಿದ್ದ ಏಕೈಕ ದೇಗುಲ ಇದಾಗಿತ್ತು. ದೇವರ ನೈವೇದ್ಯ ಸೇವನೆಗೆ ಮಧ್ಯಾಹ್ನದ ಹೊತ್ತು ಈ ದೇವರ ಮೊಸಳೆ ಬರ್ತಾ ಇತ್ತು. ಹಾಗಾಗಿ ಇದಕ್ಕೆ ವೆಜಿಟೇರಿಯನ್ ಕ್ರೊಕೊಡೈಲ್ ಎಂದೇ ಪ್ರಸಿದ್ಧವಾಗಿತ್ತು. 75 ವರ್ಷಕ್ಕೂ ಕೂಡ ಹೆಚ್ಚು ಕಾಲ ಬದುಕಿದ್ದ ಈ ಮೊಸಳೆ ಬಬ್ಬಿಯಾ ಎಲ್ಲಿಂದ ಬಂತು, ಇದರ ಹಿನ್ನೆಲೆ ಏನು, ಇದರ ವಿವರ ಇಲ್ಲಿದೆ ನೋಡಿ. ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳೆಗೆ ಸಮೀಪದ ಪ್ರಸಿದ್ಧ ಸರೋವರ ಕ್ಷೇತ್ರ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮೊಸಳೆ ಬಬ್ಬಿಯಾ ನಿನ್ನೆ ತಡರಾತ್ರಿ ಅಸುನೀಗಿದೆ. ಶ್ರೀ ಅನಂತ ಪದ್ಮನಾಭ ಮತ್ತು ಮೊಸಳೆಗೆ
ಏನು ಸಂಬಂಧ ಎಂಬುದು ಗೊತ್ತಿಲ್ಲ. ಆದರೆ ಸುದೀರ್ಘ ವರ್ಷಗಳಿಂದ ಮೊಸಳೆ ಈ ಕ್ಷೇತ್ರದ ಪರಿಸರದಲ್ಲೇ ಇದೆ. ಇದು ಒಂಟಿ ಮೊಸಳೆ. ಈ ಮೊಸಳೆ ಹೇಗೆ ಬಂತೋ ಗೊತ್ತಿಲ್ಲದ ವಿಚಾರ. ಈ ಬಗ್ಗೆ ವಿಚಾರಿಸಿದ್ರೆ ದೇವಸ್ಥಾನದವರು ಮತ್ತು ಸ್ಥಳೀಯರು ಹೇಳುವುದಿಷ್ಟು. ಸರಿಸುಮಾರು 7.5 ದಶಕಕ್ಕೂ ಹೆಚ್ಚು ಕಾಲದಿಂದ ಈ ಬಬಿಯಾ ಇಲ್ಲಿತ್ತು. ದೇವರ ನೈವೇದ್ಯ ಸೇವನೆಗೆ ಮಧ್ಯಾಹ್ನದ ಹೊತ್ತು ಈ ಮೊಸಳೆ ಕಾಯುತ್ತಿರುತ್ತದೆ. ಇದು ದೇವರ ಮೊಸಳೆ. ವೆಜಿಟೇರಿಯನ್ ಕ್ರೊಕೊಡೈಲ್ ಎಂದೇ ಪ್ರಸಿದ್ಧವಾಗಿದೆ. ದೇವರ ಮೊಸಳೆ ಹೊಂದಿದ್ದ ಏಕೈಕ ದೇಗುಲವಿದು. ಈ ಮೊಸಳೆಯ ಹೆಸರೇನು, ಯಾವಾಗ ಬಂತು? ಈ ಮೊಸಳೆಯ ಹೆಸರು ಬಬಿಯಾ. ವಯಸ್ಸು ಅಂದಾಜು 80ರ ಆಸುಪಾಸು. ಈ ಹೆಸರು ಹೇಗೆ ಬಂತು ಎಂದು ಕೇಳಿದರೆ ಒಂದಷ್ಟು ಹಿನ್ನೆಲೆ ಮಾಹಿತಿ ಸಿಗುತ್ತದೆ. ಇದಕ್ಕೂ ಮೊದಲು ಇದ್ದ ಮೊಸಳೆಗೂ ಬಬಿಯಾ ಎಂದೇ ಹೆಸರಿತ್ತು. ಅದೇ ಹೆಸರಿನಲ್ಲಿ ಇದು ಕೂಡ ಗುರುತಿಸಿಕೊಂಡಿದೆ. ಬಬಿಯಾ ಎಂದು ಎಲ್ಲರೂ ಕೂಗಿದರೆ ಇದು ಸ್ಪಂದಿಸುವುದಿಲ್ಲ. ದೇವಸ್ಥಾನದ ಅರ್ಚಕರು ಕೂಗಿದರಷ್ಟೇ ಅದು ನೀರಿನಿಂದ ಹೊರಗೆ ಇಣುಕುತ್ತಿತ್ತು. ಅರ್ಚಕರು ಕೂಡ ಅಷ್ಟೇ, ನೈವೇದ್ಯ ನೀಡುವ ಸಮಯದಲ್ಲಷ್ಟೇ ಬಬಿಯಾ ಹೆಸರನ್ನ ಕೂಗುತ್ತಿದ್ರು. ಬಬಿಯಾಗೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಾಯಿತು? ಸ್ಥಳೀಯರು ಮತ್ತು ದೇವಸ್ಥಾನದವರು ಹೇಳುವ ಪ್ರಕಾರ ಈ ಮೊಸಳೆ ಪ್ರತ್ಯಕ್ಷವಾಗಿದ್ದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ. ಸ್ವಾತಂತ್ರ್ಯ ಸಿಗುವುದಕ್ಕೆ 2 ವರ್ಷ ಮೊದಲಿನ ಘಟನೆ ಅದು. ಈ ಬಬಿಯಾ ಮೊಸಳೆಗೂ ಹಿಂದೆ ಒಂದು ಬಬಿಯಾ ಮೊಸಳೆ ಇತ್ತು. ಅದು ಎಲ್ಲರ ಕೂಗಿಗೂ ಕೂಡ ಪ್ರತಿಸ್ಪಂದಿಸುತ್ತಿತ್ತು. ಬಬಿಯಾ ಎಂದು ಕೂಗಿದರೆ ಸಾಕು, ಸರೋವರದಿಂದ ಮೇಲೆದ್ದು ನೋಡುತ್ತಿತ್ತು. ಇದು ಬ್ರಿಟಿಷ್ ಸೈನಿಕನ ಗಮನವನ್ನ ಸೆಳೆದಿತ್ತು. ಆ ಬ್ರಿಟಿಷ್ ಸೈನಿಕನೊಬ್ಬ 1945ರಲ್ಲಿ ಈ ದೇವಸ್ಥಾನದ ಆವರಣವನ್ನ ಪ್ರವೇಶಿಸಿದ್ದ. ಬಬಿಯಾ ಎಂದು ಕೂಗಿದ್ದ. ಆಗ ಮೊಸಳೆ ಸರೋವರದಿಂದ ತಲೆಯನ್ನ ಮೇಲೆತ್ತಿತ್ತು. ಕೂಡಲೇ ಆ ಸೈನಿಕ ಗುಂಡು ಹಾರಿಸಿ ಆ ಮೊಸಳೆಯನ್ನ ಹತ್ಯೆ ಮಾಡಿದ್ದ. ಆದರೆ ಆ ಸೈನಿಕ ದೇವಸ್ಥಾನದ ಆವರಣ ದಾಟಿ ಮುಂದೆ ಹೋಗಲಿಲ್ಲ. ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದ. ವಿಶೇಷ ಎಂದರೆ ಮಾರನೇ ದಿನವೇ ಈ ಸರೋವರದಲ್ಲಿ ಮತ್ತೊಂದು ಮೊಸಳೆ ಪ್ರತ್ಯಕ್ಷವಾಗಿದೆ. ಹಾಗೆ ಬಬಿಯಾ ಸ್ಥಾನವನ್ನು ತುಂಬಿದ ಮೊಸಳೆಯೇ ಈ ಬಬಿಯಾ. ಈ ಮೊಸಳೆ ಎಲ್ಲಿಂದ ಬಂತು ಎಂಬುದು ನಿಗೂಢ ಎನ್ನುತ್ತಾರೆ ಸ್ಥಳೀಯ ಹಿರಿಯರು ಮತ್ತು ದೇವಸ್ಥಾನದವರು. ಶ್ರದ್ಧೆ ಹಾಗೂ ನಂಬಿಕೆಯ ಪ್ರತಿರೂಪವಾಗಿದ್ದ ಕಾಸರಗೋಡು ಜಿಲ್ಲೆಯ ಕುಂಬಳೆ ಬಳಿಯ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರದ ಮೊಸಳೆ ಬಬಿಯಾ ದೈವೈಕ್ಯವಾಗಿದೆ. ವಿವಿಧ ಧಾರ್ಮಿಕ ಹಾಗೂ ವೈದಿಕ ಕಾರ್ಯಕ್ರಮಗಳ ಮೂಲಕ ಸೋಮವಾರ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬಬಿಯಾ ಇನ್ನಿಲ್ಲವಾದಂತಹ ಸುದ್ದಿ ತಿಳಿತಲೇ ಸೋಮವಾರ ಬೆಳಿಗ್ಗೆಯಿಂದಲೇ ಭಕ್ತರು ಆಗಮಿಸಲು ತೊಡಗಿದ್ರು. ಭಗವಂತನೆಡೆಗೆ ನಡೆದಂತಹ ಬಬಿಯಾನನ್ನ ಕೊನೆಯ ಬಾರಿಯಾದರೂ ಕೂಡ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಆಸ್ತಿಕರು ಸರೋವರ ಕ್ಷೇತ್ರಕ್ಕೆ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ದೈವ ಸ್ವರೂಪಿ ಮೊಸಳೆಯ ಅಂತಿಮ ದರ್ಶನ ಪಡೆದ ಭಕ್ತರು. ಸರೋವರ ಕ್ಷೇತ್ರ ಅನಂತಪುರಕ್ಕೆ ಹರಿದು ಬಂದ ಜನಸಾಗರ. ಬಬಿಯಾ ಅಂತಿಮ ನಮನಕ್ಕೆ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ರು. ಸರೋವರ ಕ್ಷೇತ್ರವಾದ ಕಾಸರಗೋಡು ಜಿಲ್ಲೆಯ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದ ಕೆರೆಯಲ್ಲಿದ್ದ ಮೊಸಳೆ ಬಬಿಯಾಗೆ 70 ವರ್ಷಕ್ಕಿಂತಲೂ ಅಧಿಕ ವಯಸ್ಸಾಗಿತ್ತು. ಪೂಜೆಯ ಬಳಿಕ ನೈವೇದ್ಯ ಸೇವನೆಗೆ ಆಗಮಿಸುವ ಮೊಸಳೆ ಅನೇಕ ವರ್ಷಗಳಿಂದ ದೈವಿಕ ಸ್ವರೂಪವಾಗಿ ಆರಾಧನೆಯಾಗುತ್ತಿತ್ತು. ಸಸ್ಯಾಹಾರಿ ಮೊಸಳೆಯಾಗಿ ಕಾಣಿಸಿಕೊಂಡಿದ್ದ ಬಬಿಯಾ ಕಳೆದ ಅನೇಕ ವರ್ಷಗಳಿಂದ ದೇವರ ಪೂಜೆಯ ಬಳಿಕ ಪ್ರಸಾದ ಸೇವನೆ ನಡೆಸುತ್ತಿತ್ತು. ಭಾನುವಾರ ರಾತ್ರಿ ಮೊಸಳೆ ಬಬಿಯಾ ಇಲ್ಲವಾಯಿತು. ಈ ಸುದ್ದಿ ತಿಳಿಯುತ್ತಲೇ ನೂರಾರು ಭಕ್ತರು ಆಗಮಿಸಿದ್ರು. ಬಬಿಯಾ ಇನ್ನಿಲ್ಲವಾದ ಸುದ್ದಿ ತಿಳಿಯುತ್ತಲೇ ಸೋಮವಾರ ಬೆಳಿಗ್ಗೆಯಿಂದಲೇ ಭಕ್ತರು ಆಗಮಿಸಿದ್ರು.
ಬಬಿಯಾಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅನಂತ ಪದ್ಮನಾಭ ದೇವಸ್ಥಾನದ ಮುಂಭಾಗದಲ್ಲಿ ದಫನ ಕಾರ್ಯ ನಡೆಯಿತು. ಇದಕ್ಕೂ ಮೊದಲು ವೈದಿಕರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆದಿದೆ. ಕುಂಟಾರು ರವೀಶ ತಂತ್ರಿಗಳು ಕೂಡ ಆಗಮಿಸಿದ್ರು. ಕ್ಷೇತ್ರದ ತಂತ್ರಿಗಳಾದ ಗಣೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಕಾಸರಗೋಡು ಜಿಲ್ಲೆಯ ಸಂಸದರು, ಶಾಸಕರು ಸಹಿತ ವಿವಿಧ ಗಣ್ಯರು ದೇವರ ಮೊಸಳೆಗೆ ಅಂತಿಮವಾದ ನಮನವನ್ನ ಸಲ್ಲಿಸಿದ್ರು.
ಕಾಸರಗೋಡಿನ ಅನಂತಪುರ ದೇವಸ್ಥಾನದ ದೇವರ ಮೊಸಳೆ ಬಬಿಯಾ ಸಾವಿನ ಸುದ್ದಿ ಜೊತೆಗೆ ಮೊಸಳೆಯೊಂದರ ಮುಂದೆ ತಲೆಬಾಗಿ ಹಣೆಯನ್ನ ಒತ್ತಿ ನಿಂತಿರುವಂತಹ ಒಬ್ಬ ವ್ಯಕ್ತಿಯ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಆದರೆ ಇದು ಬಬಿಯಾ ಮೊಸಳೆಯ ಚಿತ್ರವಲ್ಲ ಅಂತ ದೇವಸ್ಥಾನ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ನೋಡಿ. ಮೊಸಳೆಯ ಮುಂದೆ ತಲೆಬಾಗಿ ನಿಂತಿರುವ ವ್ಯಕ್ತಿ. ಈ ಫೋಟೋದಲ್ಲಿರುವುದು ಬಬಿಯಾ ಅಲ್ಲ, ಫ್ಯಾಕ್ಟ್ ಚೆಕರ್ ಜುಬೇರ್. ಬಬಿಯಾ ಸಾವಿನ ಸುದ್ದಿ ಜೊತೆಗೆ ಮೊಸಳೆಯೊಂದರ ಮುಂದೆ ತಲೆಬಾಗಿ ಹಣೆಯೊತ್ತಿ ನಿಂತಿರುವ 1997ರ ಡಾಕ್ಯುಮೆಂಟರಿಯಲ್ಲಿದೆಯಾ ಕೋಳಿ ಸಮರ್ಪಿಸುವ ವಿಡಿಯೋ. ಬಬಿಯಾ ಬಗ್ಗೆ ಹರಿದಾಡುತ್ತಿರುವ ಕಥೆಗಳಲ್ಲಿ ಅದು ಸಸ್ಯಾಹಾರಿ ಎಂಬುದು ಒಂದು ಕತೆ. ಈ ಬಗ್ಗೆ ಹಳೆ ವಿಡಿಯೋಗಳ ಜಾಡು ಹಿಡಿದು ಹೋದಾಗ ಸಿಕ್ಕಿದ್ದು ಈ ಉನ್ನಿಕೃಷ್ಣನ್ ಎಂಬ ಕಾಸರಗೋಡಿನ ಅಧ್ಯಾಪಕರೊಬ್ಬರು ತಮ್ಮ ಫೇಸ್ಬುಕ್ನಲ್ಲಿ ಶೇರ್ ಮಾಡಿರುವ ಡಾಕ್ಯುಮೆಂಟರಿ ವಿಡಿಯೋ. ಈ ಮೊಸಳೆ ಸಸ್ಯಾಹಾರಿ ಆಗುವುದಕ್ಕಿಂತ ಮುನ್ನ ಎಂಬ ಶೀರ್ಷಿಕೆಯೊಂದಿಗೆ ಜುಲೈ ತಿಂಗಳಲ್ಲಿ ಅವರೇ ಶೇರ್ ಮಾಡಿದ್ದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ವಿಶ್ವದೆಲ್ಲೆಡೆ ಮೊಸಳೆ ಸತ್ರೆ ಅಥವಾ ಮೊಸಳೆಯನ್ನ ಕೊಂದ್ರೆ ಖುಷಿ ಪಡುವಂತಹ ಜನರ ಮಧ್ಯೆ ಇಲ್ಲೊಂದು ಜನ ಸಮೂಹ ಅಗಲಿದಂತಹ ಮೊಸಳೆಯನ್ನ ಕಂಡು ಕಣ್ಣೀರ ಸಾಗರದಲ್ಲಿ ಮುಳುಗಿತ್ತು. ದರ್ಶನದ ಭಾಗ್ಯವಿಲ್ಲವಲ್ಲ ಅನ್ನುವಂತಹ ನೋವು ಅನೇಕ ಯುವಕರಲ್ಲಿದೆ. ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ಮಿಂಚಿನಂತೆ ಮಿಂಚಿ ಸಿಡಿಲಿನಂತೆ ಬಂದು ಹೋಗಿದೆ. ಇದೀಗ ಉಳಿದಿರುವುದು ಆ ಅನಂತ ಪದ್ಮನಾಭ ಸ್ವಾಮಿಯ ಒಂದು ಪವಾಡ ನಡೆಯಲಿ ಅನ್ನುವಂಥದ್ದು ಕೋಟ್ಯಾಂತರ ಜನರ ನಂಬಿಕೆ, ಅವರ ಆಶಾಭಾವನೆ. ಕಾರಣ ಈ ಹಿಂದೆ ಯಾವ ರೀತಿ ಬಬಿಯಾ ಅನ್ನುವಂತಹ ಮೊಸಳೆಯನ್ನ ಬ್ರಿಟಿಷ್ ಅಧಿಕಾರಿ ಗುಂಡಿಕ್ಕಿ ಕೊಂದಾಗ ಮತ್ತೆ ಮಾರನೇ ದಿನ ಯಾವ ರೀತಿ ಮತ್ತೊಂದು ಬಬಿಯಾ ಪುನರ್ಜನ್ಮವಾಗಿ ಜನ್ಮ ತಾಳಿತ್ತೋ ಅದೇ ರೀತಿ ಮತ್ತೊಂದು ಪವಾಡ ನಡೆಯಲಿ, ಮತ್ತೊಮ್ಮೆ ದೈವ ಸ್ವರೂಪಿಯಾದ ಬಬಿಯಾ ಆ ಅನಂತ ಪದ್ಮನಾಭ ಸ್ವಾಮಿಯ ಕೊಳದಲ್ಲಿ ರಾರಾಜಿಸಲಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೋಟ್ಯಾಂತರ ಆಸ್ತಿಕರ ನಂಬಿಕೆ, ಭಾವನೆ, ಆಶಾಭಾವನೆ. ಈ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಹುಟ್ಟಿ ಬರಲಿ ದೈವ ಸ್ವರೂಪಿಯಾಗಿರುವಂತಹ ಬಬಿಯಾ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.